ಅದು ಅಕ್ಟೋಬರ್ 19, 2004 ಬೆಳಿಗ್ಗೆ 7 ಗಂಟೆ. ತಮಿಳುನಾಡಿನ ಕರೂರು ಜಿಲ್ಲೆಯ ಕುಳತೈ ಗ್ರಾಮ. ಮೀನಾಕ್ಷಿ ಮಣಿಕಂಪಟ್ಟಿಯಲ್ಲಿ ಆಕೆಯ ಮನೆಯಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳು ತುಂಬಾ ಸಮಯ ಪ್ರಜ್ಞೆ ಹೊಂದಿರುವಂತಹ ಶಿಕ್ಷಕಿ. ಬೆಳಿಗ್ಗೆ 7:45 ಮನೆಯಿಂದ ಹೊರಟು 8 ಗಂಟೆಗೆ ಸರಿಯಾಗಿ ಶಾಲೆಯನ್ನ ತಲುಪುತ್ತಿದ್ದಳು. ಹಾಗೆಯೇ ಸಾಯಂಕಾಲ 5:30 ಶಾಲೆಯಿಂದ ಹೊರಟು 5:45 ಸರಿಯಾಗಿ ಮನೆಯನ್ನ ತಲುಪುತ್ತಿದ್ದಳು. ಅವಳು ಶಾಲೆಗೆ ಯಾವಾಗಲೂ ತನ್ನ ಸೆಕೆಂಡ್ ಹ್ಯಾಂಡ್ TVS XL ಮೂಲಕವೇ ಶಾಲೆಗೆ ಹೋಗುತ್ತಿದ್ದಳು. ಅದು ಕೊಂಚ ಹೆಚ್ಚಾಗಿಯೇ ಸೌಂಡ್ ಮಾಡುತ್ತಿತ್ತು. ಆದ್ದರಿಂದಲೇ ಅವಳು ರಸ್ತೆಯಲ್ಲಿ TVS XL ಧ್ವನಿಯನ್ನ ಕೇಳಿದಾಗ ಜನರು ಮೀನಾಕ್ಷಿ ಟೀಚರ್ ಶಾಲೆಗೆ ಹೋಗುತ್ತಿದ್ದಾಳೆ ಅಂದ್ರೆ ಅದು ಸುಮಾರು 8 ಗಂಟೆ ಅಂತ ಅರ್ಥ. ಹಾಗೆಯೇ ಸಾಯಂಕಾಲ TVS ಗಾಡಿ ಸೌಂಡ್ ಕೇಳಿದರೆ ಅದು 5:45 ಅಂತ ಖಚಿತವಾಗುತ್ತಿತ್ತು. ಹೆಚ್ಚು ಕಡಿಮೆ ಆ ಹಳ್ಳಿಯ ಜನ ಆ TVS ಸೌಂಡ್ ಅನ್ನೇ ಫಾಲೋ ಮಾಡುವಷ್ಟು ಮೀನಾಕ್ಷಿ ಮೇಡಮ್ ಪಾಪ್ಯುಲರ್ ಆಗಿದ್ದರು. ಮೀನಾಕ್ಷಿ ಟೀಚರ್ ಬಗ್ಗೆ ಇನ್ನೊಂದು ವಿಷಯ ಏನಂದ್ರೆ ಅವರು ಹೆಚ್ಚಾಗಿ ಚಿನ್ನದ ಆಭರಣಗಳನ್ನ ಪ್ರೀತಿಸುತ್ತಿದ್ದರು. ಆದ್ದರಿಂದ ಯಾವಾಗಲೂ ತನ್ನ ಕುತ್ತಿಗೆಗೆ ಹಾಗೂ ಕಿವಿಗೆ ಒಂದಲ್ಲ ಒಂದು ರೀತಿಯ ಚಿನ್ನದ ಆಭರಣವನ್ನ ಧರಿಸುತ್ತಿದ್ದಳು. ಅಕ್ಟೋಬರ್ 19ರಂದು ಮೀನಾಕ್ಷಿ ಟೀಚರ್ 7:45 ಮನೆ ಕೆಲಸ ಮುಗಿಸಿ ಎಂದಿನಂತೆ TVS ಹತ್ತಿ ಶಾಲೆಗೆ ಹೋಗಿದ್ದಾಳೆ. ಶಾಲೆಗೆ ಹೋಗಲು ಮೀನಾಕ್ಷಿಗೆ ಸುಮಾರು 15-20 ನಿಮಿಷ ಸಾಕಾಗಿತ್ತು. ಆ ದಾರಿ ಕೊಂಚ ನಿರ್ಜನ ಪ್ರದೇಶ. ಆದ್ರೆ ಪ್ರತಿನಿತ್ಯ ಓಡಾಡುವುದರಿಂದ ಮೀನಾಕ್ಷಿಗೆ ಯಾವುದೇ ರೀತಿಯ ಹೆದರಿಕೆ ಮಾತ್ರ ಇರಲಿಲ್ಲ. ಪ್ರತಿಯೊಂದು ಗಿಡ ಮರಗಳು ಅವಳಿಗೆ ಪರಿಚಯವಾಗಿದ್ದವು. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಒಂದು ರೈಲ್ವೆ ಕ್ರಾಸಿಂಗ್ ಮಾಡಬೇಕಾಗಿತ್ತು. ಹೀಗಾಗಿ ರೈಲ್ವೆ ಕ್ರಾಸಿಂಗ್ ಬಳಿ ಕೂಡುತ್ತಿದ್ದ ವ್ಯಕ್ತಿ ಕೂಡ ಮೀನಾಕ್ಷಿಗೆ ಪರಿಚಯವಾಗಿದ್ದ. ಎಂದಿನಂತೆ ಶಾಲೆ 5:30 ಮುಗಿದಿತ್ತು. ಮುಂದೆ 15 ನಿಮಿಷಕ್ಕೆ ಅಂದ್ರೆ 5:45 ಮೀನಾಕ್ಷಿ ಮನೆಯನ್ನ ಸೇರಬೇಕಾಗಿತ್ತು. ಆದ್ರೆ ಅವತ್ತು 6 ಗಂಟೆಯಾದರೂ ಮೀನಾಕ್ಷಿ ಮಾತ್ರ ಮನೆ ಬಂದಿಲ್ಲ. ಯಾರೋ ಏನೋ ಸಿಕ್ಕಿರಬಹುದು ಅಥವಾ ಶಾಲೆಯಲ್ಲಿ ಹೆಚ್ಚಿನ ಕೆಲಸ ಬಂದಿರಬಹುದು, ಇನ್ನೇನು ಬಂದು ಬಿಡುತ್ತಾಳೆ ಅಂತ ಅವಳ ಗಂಡ ರಾಮಲಿಂಗಂ ಅವಳನ್ನ ಕಾಯುತ್ತಿದ್ದ. ಆದ್ರೆ 7 ಗಂಟೆ ಆದರೂ ಕೂಡ ಮೀನಾಕ್ಷಿ ಇನ್ನೂ ಮನೆಗೆ ಬಂದಿರಲಿಲ್ಲ. ಇದರಿಂದ ರಾಮಲಿಂಗಂಗೆ ಕೊಂಚ ಆಶ್ಚರ್ಯ ಹಾಗೂ ದುಗುಡುತನ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಇನ್ನೂ ಮೊಬೈಲ್ಗಳು ಆ ಹಳ್ಳಿಗೆ ಇನ್ನೂ ಪರಿಚಯವಾಗಿರಲಿಲ್ಲ. ಅಷ್ಟೇ ಅಲ್ಲದೆ ಶಾಲೆಯಲ್ಲೂ ಕೂಡ ಟೆಲಿಫೋನ್ ಕೂಡ ಇರಲಿಲ್ಲ. ಯಾವುದಕ್ಕೂ ಒಮ್ಮೆ ಶಾಲೆಯ ಹತ್ತಿರ ಹೋಗಿ ಬರೋಣ ಅಂತ ರಾಮಲಿಂಗಂ ನಿರ್ಧಾರ ಮಾಡಿದ್ದಾನೆ. ಶಾಲೆಗೆ ಹೋದಾಗ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಶಾಲೆಯ ವಾಚ್ಮನ್ ಮೀನಾಕ್ಷಿ ಮೇಡಮ್ ಸರಿಯಾದ ಸಮಯಕ್ಕೆ ಶಾಲೆಯಿಂದ TVS ಹತ್ತಿಕೊಂಡು ಹೋಗಿದ್ದಾರೆ ಎಂದು ದೃಢಪಡಿಸುತ್ತಾನೆ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ರೈಲ್ವೆ ಕ್ರಾಸಿಂಗ್ ಬಳಿ ಬಂದು ರಾಮಲಿಂಗಂ ಅಲ್ಲಿರುವ ಗೇಟ್ ಕೀಪರ್ ಅನ್ನು ಕೇಳಿದ್ದಾನೆ. ಅವನು ಕೂಡ ಮೀನಾಕ್ಷಿ ಸರಿಯಾದ ಸಮಯಕ್ಕೆ ರೈಲ್ವೆ ಕ್ರಾಸಿಂಗ್ ಮಾಡಿದ್ದಾಳೆ ಅಂತ ದೃಢಪಡಿಸಿದ್ದಾನೆ. ಈ ರೈಲ್ವೆ ಕ್ರಾಸಿಂಗ್ ನಿಂದ ಮನೆ ಕೇವಲ 6 ಕಿಲೋಮೀಟರ್ ಮಾತ್ರ. ಆದ್ರೆ ಆ ಜಾಗ ಕೊಂಚ ನಿರ್ಜನವಾಗಿತ್ತು. ಕೆಲವೊಂದು ಬಾಳೆ ಗಿಡಗಳ ತೋಟ ಮತ್ತು ಬಂಜರು ಭೂಮಿ ಮಾತ್ರ ಅಲ್ಲಿ ಇತ್ತು. ಅಕ್ಕಪಕ್ಕ ಕಣ್ಣು ಹಾಯಿಸುತ್ತಾ ರಾಮಲಿಂಗಂ ವಾಪಸ್ಸು ಮನೆಗೆ ಬಂದಿದ್ದಾನೆ. ರಸ್ತೆಯಲ್ಲಿ ಬರುವಾಗ ಒಂದು ಚಿಕ್ಕ ಸರಾಯಿ ಅಂಗಡಿ ಕೂಡ ಇದೆ. ಅಲ್ಲಿಯೂ ಕೂಡ ಕೆಲವರನ್ನ ವಿಚಾರಿಸಿದಾಗ ಯಾರೂ ಕೂಡ ಮೀನಾಕ್ಷಿ ಟೀಚರ್ ಅನ್ನ ನೋಡಿಲ್ಲ ಎಂದು ಹೇಳುತ್ತಾರೆ. ಹಾಗೆ ಇನ್ನೊಂದು ಪಕ್ಕದಲ್ಲಿ ಕಿರಾಣಿ ಅಂಗಡಿ ಇದೆ. ಅಲ್ಲಿ ಹೋಗಿ ಹೆಂಡತಿಯ ಬಗ್ಗೆ ಕೇಳಿದಾಗ ಅವರು ಕೂಡ TVS ಗಾಡಿಯ ಶಬ್ದ ಕೇಳಿಲ್ಲ ಅಂತ ದೃಢಪಡಿಸುತ್ತಾರೆ. ಅಂದರೆ ಇದರ ಅರ್ಥ ಮೀನಾಕ್ಷಿ ಅವತ್ತು ರೈಲ್ವೆ ಕ್ರಾಸಿಂಗ್ ಮಾಡಿದ್ದಾಳೆ. ಆದ್ರೆ ಮನೆಯಿಂದ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿರುವ ಸರಾಯಿ ಅಂಗಡಿ ಮತ್ತು ಕಿರಾಣಿ ಅಂಗಡಿ ಮುಂದೆ ಹಾದು ಹೋಗಿಲ್ಲ ಅನ್ನೋದು ಖಾತ್ರಿಯಾಗಿತ್ತು. ಇದರ ಅರ್ಥ ಮೀನಾಕ್ಷಿ ರೈಲ್ವೆ ಕ್ರಾಸಿಂಗ್ ಗೇಟಿನಿಂದ ಸರಾಯಿ ಅಂಗಡಿ ಮಧ್ಯೆ ಇರುವ ರಸ್ತೆಯಲ್ಲಿಯೇ ಎಲ್ಲೋ ಮಾಯವಾಗಿದ್ದಾಳೆ ಅನ್ನೋದು ಗಂಡನಿಗೆ ಖಾತ್ರಿಯಾಗಿತ್ತು. ಆದರೂ ಕೂಡ ಇವೆಲ್ಲವನ್ನ ಕೆಲವೊಮ್ಮೆ ನಂಬಲು ಸಾಧ್ಯವಿಲ್ಲ. ಕೇವಲ TVS ಗಾಡಿಯ ಸೌಂಡ್ ಮೂಲಕವೇ ಅವಳು ಬಂದಳು ಹೋದಳು ಅನ್ನುವುದಕ್ಕೆ ಹೇಳಲು ಆಗುವುದಿಲ್ಲ. ಯಾರಾದರೂ ಸಂಬಂಧಿಕರ ಮನೆಗೆ ಹೋಗಿರಬಹುದು ಅಥವಾ ಯಾರಾದರೂ ಸ್ನೇಹಿತೆಯ ಮನೆಗೆ ಹೋಗಿರಬಹುದೆಂದು ರಾಮಲಿಂಗಂ ಸ್ನೇಹಿತರು ಅವನಿಗೆ ತಿಳಿ ಹೇಳುತ್ತಾರೆ. ಹಾಗೇನಾದ್ರೂ ನಾಳೆ ಒಳಗೆ ಮನೆಗೆ ಅಥವಾ ಶಾಲೆಗೆ ಬರಲಿಲ್ಲ ಅಂದ್ರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಾಯ್ತು ಅಂತ ಎಲ್ಲರೂ ನಿರ್ಧಾರ ಮಾಡುತ್ತಾರೆ. ಆದ್ರೆ ರಾಮಲಿಂಗಂ ಮತ್ತು ಅವನ ಸ್ನೇಹಿತರು ರಾತ್ರಿ ಇಡೀ ಆ ಹಳ್ಳಿಯಲ್ಲಿ ಮತ್ತು ಅಕ್ಕಪಕ್ಕದ ಹಳ್ಳಿಯಲ್ಲಿ ಮೀನಾಕ್ಷಿಗಾಗಿ ಹುಡುಕಾಟವನ್ನ ಮುಂದುವರಿಸುತ್ತಾರೆ. ಆದ್ರೆ ಅವಳು ಯಾರಿಗೂ ಎಲ್ಲಿಯೂ ಸಿಗುವುದಿಲ್ಲ. ಮತ್ತೆ ಮನೆಗೆ ಬಂದು ಮನೆಗೆ ಏನಾದರೂ ಬಂದಿದ್ದಾಳ ಅಂತ ನೋಡುತ್ತಾರೆ. ಆದ್ರೆ ಮನೆಗೂ ಕೂಡ ಬಂದಿರಲಿಲ್ಲ.
ಮರುದಿನ ನೇರವಾಗಿ ಶಾಲೆಯ ಹತ್ತಿರ ಹೋಗುತ್ತಾರೆ. ಅಲ್ಲಿಯೂ ಕೂಡ ಮೀನಾಕ್ಷಿ ಬಂದಿರುವುದಿಲ್ಲ. ಯಾವುದಕ್ಕೂ ಆ ರಸ್ತೆಯಲ್ಲಿ ರಾಮಲಿಂಗಂ ಮತ್ತು ಅವನ ಸ್ನೇಹಿತರು ದೀರ್ಘವಾಗಿ ಆ ರಸ್ತೆಯ ಮೂಲಕ ಏನಾದರೂ ಸಿಗಬಹುದು ಅಂತ ಆ ರಸ್ತೆಯನ್ನ ಪರೀಕ್ಷೆ ಮಾಡುತ್ತಾರೆ. ಆದ್ರೆ ಅವರಿಗೆ ಮೀನಾಕ್ಷಿಯ ಬಗ್ಗೆ ಯಾವುದೇ ರೀತಿಯ ಕುರುಹುಗಳು ಅಲ್ಲಿ ಅಕ್ಕಪಕ್ಕ ಸಿಗುವುದಿಲ್ಲ. ಕೊನೆಗೆ ರಾಮಲಿಂಗಂಗೆ ಟೆನ್ಷನ್ ಜಾಸ್ತಿ ಆಗುತ್ತದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡೋಣ ಅಂತ ಮರುದಿನವೇ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು 2 ದಿವಸ ಕಾಯೋಣ, ಒಂದು ವೇಳೆ ಸಂಬಂಧಿಕರ ಮನೆ ಅಥವಾ ಸ್ನೇಹಿತರ ಮನೆಗೆ ಹೋಗಿದ್ದರೆ ವಾಪಸ್ಸು ಬರಬಹುದು ಅಂತ. ಹೀಗೆ 2-3 ದಿವಸ ರಾಮಲಿಂಗಂ ಕಾಯುತ್ತಾನೆ. ಆದ್ರೆ ಮೀನಾಕ್ಷಿ ಮಾತ್ರ ವಾಪಸ್ಸು ಬರುವುದಿಲ್ಲ. ಅವನಲ್ಲಿ ಹೆಚ್ಚಿಗೆ ಟೆನ್ಷನ್ ಶುರುವಾಗುತ್ತದೆ. ಪೊಲೀಸರಿಗೆ ತಿಳಿಸುತ್ತಾನೆ. ಆಗ ಪೊಲೀಸರು ಹಳ್ಳಿಯ ಸುತ್ತಮುತ್ತ ತಮ್ಮ ತನಿಖೆಯನ್ನ ಆರಂಭಿಸುತ್ತಾರೆ. ಪೊಲೀಸ್ ನಾಯಿಗಳನ್ನು ಕೂಡ ಸುತ್ತಲೂ ಬಿಡುತ್ತಾರೆ. ಆದರೂ ಎಲ್ಲಿಯೂ ಕೂಡ ಯಾವುದೇ ಕುರುಹು ಮೀನಾಕ್ಷಿಯ ಬಗ್ಗೆ ಸಿಗೋದೇ ಇಲ್ಲ. ಹೀಗೆ ಪೊಲೀಸರ ಹುಡುಕಾಟ ಮುಂದುವರಿಯುತ್ತದೆ. ರಾಮಲಿಂಗಂ ಕೂಡ ತನ್ನ ಹೆಂಡತಿಯನ್ನ ಹುಡುಕಲು ಕಷ್ಟಪಡುತ್ತಾನೆ. ದಿನಗಳು ವಾರಗಳಾಗುತ್ತವೆ, ವಾರಗಳು ತಿಂಗಳಾಗುತ್ತವೆ, ತಿಂಗಳುಗಳು ವರ್ಷಗಳಾಗುತ್ತವೆ. ಆದರೆ ಮೀನಾಕ್ಷಿ ಮಾತ್ರ ಎಲ್ಲಿಯೂ ಯಾರಿಗೂ ಸಿಗುವುದಿಲ್ಲ. ಹೀಗೆ ಮೀನಾಕ್ಷಿ ನಾಪತ್ತೆಯಾಗಿ 2 ವರ್ಷಕ್ಕಿಂತ ಹೆಚ್ಚಿಗೆ ಆಗಿ ಹೋಗಿತ್ತು. ಅದು 2006ನೇ ಇಸ್ವಿ. ರಾಮಲಿಂಗಂಗೆ ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಭರವಸೆ ಹೋಗಿತ್ತು. ಹೀಗಾಗಿ ಮದುರೈ ನ್ಯಾಯಾಲಯದಲ್ಲಿ ಹೆಬಿಯಸ್ ಕಾರ್ಪಸ್ ಇದು ಒಂದು ರಿಟ್ ಅರ್ಜಿ ಅಥವಾ ಕಾನೂನು ಪ್ರಕ್ರಿಯೆಯಾಗಿದ್ದು, ಇದರಿಂದ ವ್ಯಕ್ತಿಯೊಬ್ಬನು ಅನ್ಯಾಯಕ್ಕೆ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಆಗುತ್ತಿರುವ ಅನ್ಯಾಯವನ್ನ ತಡೆಯಲು ಮತ್ತು ಅದರಿಂದ ಹೊರಬರಲು ಇದನ್ನ ಬಳಸಲಾಗುತ್ತದೆ. ಇದನ್ನು ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಕೂಡ ನ್ಯಾಯಾಲಯದಲ್ಲಿ ಪಡೆಯಬಹುದು. ನ್ಯಾಯಾಲಯದ ಆದೇಶದಂತೆ ಈಗ ಮೀನಾಕ್ಷಿ ಕೇಸನ್ನ ಸಿಬಿಸಿಐಡಿಗೆ ವರ್ಗಾಯಿಸಲಾಗುತ್ತದೆ. ಮುಂದೆ ಸಿಬಿಸಿಐಡಿ ತಂಡ ಮೀನಾಕ್ಷಿಯ ಕೇಸ್ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಹೆಚ್ಚು ಕಡಿಮೆ ಅವರ ಗಮನ ಅಕ್ಕಪಕ್ಕದ ಹಳ್ಳಿ ಮತ್ತು ಆ ಬಾಳೆ ತೋಟ ಇರುವ ಜಾಗದಲ್ಲಿತ್ತು. ಅದೇ ಸಂದರ್ಭದಲ್ಲಿ ಬಾಳೆ ತೋಟದಲ್ಲಿ ಇಬ್ಬರು ವ್ಯಕ್ತಿಗಳು ಗುಂಡಿ ತೋಡುವ ಕೆಲಸವನ್ನ ಮಾಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಮೂಳೆಗಳು ಇರುವ ಸಂಶಯ ಕಂಡು ಬರುತ್ತದೆ. ಹೆಚ್ಚಿಗೆ ಅದನ್ನ ಅಗದಾಗ ಗೊತ್ತಾಗುತ್ತದೆ ಅಲ್ಲಿ ಒಂದು ಅಸ್ಥಿ ಪಂಜರ ಇದೆ ಅಂತ. ತಕ್ಷಣವೇ ಅವರು ತಮ್ಮ ಮಾಲೀಕರಿಗೆ ತಿಳಿಸುತ್ತಾರೆ. ಆ ಮಾಲೀಕ ಆ ವಿಷಯವನ್ನ ಹತ್ತಿರದ ಪೊಲೀಸರಿಗೆ ತಿಳಿಸುತ್ತಾನೆ. ತಕ್ಷಣವೇ ಪೊಲೀಸರು ಕಾರ್ಯಾಚರಣೆ ಪ್ರಾರಂಭಿಸುತ್ತಾರೆ. ಚೆನ್ನೈನಿಂದ FSL ಟೀಮ್ ಅಂದ್ರೆ ಫಾರೆನ್ಸಿಕ್ ಟೀಮ್ ಅನ್ನು ಕೂಡ ಕರೆಸಲಾಗುತ್ತದೆ. ಅವರು ಆ ಅಸ್ಥಿ ಪಂಜರವನ್ನು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತದೆ ಅದು 30 ರಿಂದ 35 ವರ್ಷದ ಮಹಿಳೆಯ 2 ವರ್ಷದ ಹಳೆಯ ಅಸ್ಥಿ ಪಂಜರ ಅಂತ. ಆಗ ಒಂದು ರೀತಿ ಇದು ಮೀನಾಕ್ಷಿಯ ಟೀಚರ್ದೇ ಇರಬಹುದೆಂದು ಪೊಲೀಸರು ಊಹಿಸಲು ಪ್ರಾರಂಭಿಸುತ್ತಾರೆ. ಜೊತೆಗೆ ಕಾಲಿನ ಬಳಿ ಬೆಳ್ಳಿ ಚೈನ್ ಇರುವುದನ್ನ ಕಂಡು ಬರುತ್ತದೆ. ಮೀನಾಕ್ಷಿಯ ಗಂಡನನ್ನ ತಕ್ಷಣವೇ ಕರೆಸಿ ಅದನ್ನು ತೋರಿಸಿದಾಗ ಅದು ಮೀನಾಕ್ಷಿಯ ಕಾಲಿನ ಚೈನ್ ಅಂತ ಗೊತ್ತಾಗಿ ಹೋಗುತ್ತದೆ. ಆ ಆಸ್ತಿ ಪಂದರ ಜೊತೆ ಕೆಲವು ಬೆಳ್ಳಿ ಆಭರಣಗಳು ದೊರೆಯುತ್ತವೆ. ಆದ್ರೆ ರಾಮಲಿಂಗಂ ಹೇಳುವ ಪ್ರಕಾರ ಅವತ್ತು ಮೀನಾಕ್ಷಿ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ಚಿನ್ನದ ಒಂದು ನೆಕ್ಲೆಸ್ ಅನ್ನ ಹಾಕಿಕೊಂಡು ಹೋಗಿದ್ದಳು. ಆದ್ರೆ ಅದು ಇಲ್ಲಿ ಮಿಸ್ ಆಗಿತ್ತು. ಅಂದ್ರೆ ಮೀನಾಕ್ಷಿಯನ್ನ ಕೊಂದವರು ಅವಳ ನೆಕ್ಲೆಸ್ ಆಸೆಗಾಗಿ ಕೊಂದಿರಬಹುದು ಎನ್ನುವ ಮಾಹಿತಿ ಈಗ ಪೊಲೀಸರಿಗೆ ಲಭಿಸುತ್ತದೆ. ಹೀಗಾಗಿ ಪೊಲೀಸರು ಈ ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ಮೊದಲು ರಾಮಲಿಂಗಂನಿಂದ ಆ ಚೈನು ಹೇಗಿತ್ತು ಅನ್ನೋದನ್ನ ಒಬ್ಬ ಎಕ್ಸ್ಪರ್ಟ್ ನಿಂದ ಡಿಸೈನ್ ಮಾಡಿಸುತ್ತಾರೆ. ಆ ಡಿಸೈನ್ ತಕ್ಕ ಹಾಗೆ ಕಾಪಿಗಳನ್ನ ಮಾಡಿಸಿ ಸುತ್ತಮುತ್ತ ಇರುವ ಆಭರಣದ ಅಂಗಡಿಗಳಿಗೆ ಯಾರಾದರೂ ಇದನ್ನು ಮಾರಲು ಬಂದಿದ್ದರಾ ಇಲ್ಲವಾ ಅನ್ನುವುದನ್ನ ಪತ್ತೆ ಹಚ್ಚುತ್ತಾರೆ. ಕೊನೆಗೆ 1 ವಾರ ಸತತ ಪ್ರಯತ್ನ ನಂತರ ಒಂದು ಚಿನ್ನದ ಅಂಗಡಿಯಲ್ಲಿ ಇಬ್ಬರು ವ್ಯಕ್ತಿಗಳು 2 ವರ್ಷಗಳ ಹಿಂದೆ ಇದೇ ತರದ ನೆಕ್ಲೆಸ್ ಅನ್ನ ಮಾರಲು ಬಂದಿದ್ದರು ಎನ್ನುವ ಮಾಹಿತಿ ಗೊತ್ತಾಗುತ್ತದೆ. ಇನ್ನಷ್ಟು ಇದರ ಬಗ್ಗೆ ತನಿಖೆ ನಡೆಸಿದಾಗ ಇಬ್ಬರು ವ್ಯಕ್ತಿಗಳ ಮೇಲೆ ಸಂಶಯ ಬರುತ್ತದೆ. ಹೌದು, ಅವರೇ ಆ ಊರಿನ ಷಣ್ಮುಗಂ ಮತ್ತು ಕುಮಾರ. ಪೊಲೀಸರು ಅವರನ್ನ ಟ್ರ್ಯಾಕ್ ಮಾಡಿ ಠಾಣೆಗೆ ಕರೆತಂದು ಅವರ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಅವರಿಬ್ಬರು ನಡೆದ ವಿಷಯವನ್ನೆಲ್ಲ ಬಾಯಿ ಬಿಟ್ಟಿದ್ದಾರೆ. ಹೌದು, ಇವರಿಬ್ಬರು ಕೂಡ ಕುಳಿತಲೈ ಗ್ರಾಮ ನಿವಾಸಿಗಳು. ಇಬ್ಬರು ಗಾರೆ ಕೆಲಸ ಮಾಡಿಕೊಂಡು ಸಾಯಂಕಾಲವಾದರೆ ಕುಡಿಯೋದು ಇವರ ಅಭ್ಯಾಸವಾಗಿತ್ತು. ಪ್ರತಿನಿತ್ಯ ಸರಾಯಿ ಅಂಗಡಿ ಹತ್ತಿರ ನಿಂತುಕೊಂಡು ಮೀನಾಕ್ಷಿ ಟೀಚರ್ ತನ್ನ TVS ಗಾಡಿಯಲ್ಲಿ ಶಾಲೆ ಮುಗಿದ ನಂತರ ಹೋಗುವುದನ್ನ ನೋಡುತ್ತಿದ್ದರು. ಷಣ್ಮುಗಂಗೆ ಮೀನಾಕ್ಷಿಯ ಮೇಲೆ, ಅವಳ ಅಂದದ ಮೇಲೆ, ಅವಳ ದೇಹದ ಮೇಲೆ ಕಣ್ಣು ಬಿದ್ದಿತ್ತು. ಅವಳನ್ನು ಹೇಗಾದರೂ ಮಾಡಿ ಅನುಭವಿಸಬೇಕೆಂದು ಮನಸ್ಸು ಮಾಡಿದ್ದ. ಆದರೆ ಕುಮಾರನಿಗೆ ಆಸೆ ಬೇರೆಯಾಗಿತ್ತು. ಅವನಿಗೆ ಬೇಕಾಗಿದ್ದು ಕುಡಿಯೋಕೆ ದುಡ್ಡು. ಹೀಗಾಗಿ ಷಣ್ಮುಗಂ ತನ್ನ ಆಸೆಯನ್ನ ನೇರವಾಗಿ ಕುಮಾರ್ಗೆ ಹೇಳದೆ ಅವಳ ಕತ್ತನಲ್ಲಿರುವ ಚೈನಿನ ಬಗ್ಗೆ ಹೇಳುತ್ತಾನೆ. ಒಂದು ವೇಳೆ ಅದನ್ನ ಕದ್ದರೆ ಜೀವನ ಪೂರ್ತಿ ಆರಾಮವಾಗಿ ಕುಡಿದುಕೊಂಡು ಕಾಲವನ್ನ ಕಳೆಯಬಹುದು ಎಂದು. ಅದು ಅಕ್ಟೋಬರ್ 19, 2004. ಷಣ್ಮುಗಂ ಹಾಗೂ ಕುಮಾರ
ಅವತ್ತಿನ ದಿನ ಮೀನಾಕ್ಷಿ ಚಿನ್ನದ ಚೈನು ಹಾಕಿಕೊಂಡು ಶಾಲೆಗೆ ಹೋಗುವುದನ್ನ ನೋಡಿದ್ದಾರೆ ಹಾಗೂ ಅವರಿಗೆ ಅವಳು ಬರುವ ಹಾದಿ ಮತ್ತು ಅವಳು ಬರುವ ಸಮಯ ಚೆನ್ನಾಗಿ ಗೊತ್ತಿತ್ತು. ಬಾಳೆ ಮರದ ತೋಟದ ಹತ್ತಿರ ಸಾಯಂಕಾಲ ಸಮಯ ಯಾರು ಕೂಡ ಇರುವುದಿಲ್ಲ. ಇದೇ ಸಮಯ ಒಳ್ಳೆಯದು ಅಂತ ಕುಮಾರನಿಗೆ ಪುಸಲಾಯಿಸಿ ಷಣ್ಮುಗಂ ಅವಳು ಬರುವುದನ್ನೇ ಕಾಯುತ್ತಾನೆ. ಮರದ ಹಿಂದೆ ಅವಿತು ನಿಂತಿದ್ದ ಇಬ್ಬರು ಅವಳು ಬಂದ ತಕ್ಷಣ ಗಾಡಿಯನ್ನ ನಿಲ್ಲಿಸಿ ಅವಳನ್ನ ಎತ್ತಿಕೊಂಡು ಹೋಗಿ ಬಾಳೆ ಎಲೆಯ ಮರದ ತೋಟದಲ್ಲಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಅವಳ ಕತ್ತಲ್ಲಿರುವ ಚೈನನ್ನ ದೋಚಿದ್ದಾರೆ. ಅಷ್ಟೆಲ್ಲ ಮಾಡಿ ಅವಳನ್ನ ಬಿಟ್ಟಿದ್ದರೆ ಅವಳು ಬದುಕುತ್ತಿದ್ದಳು. ಆದರೆ ಈ ಪಾಪಿಗಳು ಅವಳ ಕತ್ತನ್ನ ಹಿಸುಗಿ ಸಾಯಿಸಿ ಅದೇ ತೋಟದಲ್ಲಿ ಹೂತು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮೀನಾಕ್ಷಿ ಟೀಚರ್ ಬಳಸುತ್ತಿದ್ದ ಟಿವಿಎಸ್ ಎಕ್ಸೆಲ್ ಗಾಡಿಯನ್ನು ಕೂಡ ಅದೇ ತೋಟದಲ್ಲಿ ಸ್ವಲ್ಪ ದೂರದಲ್ಲಿ ಗುಂಡಿ ತೋಡಿ ಅದನ್ನು ಕೂಡ ಹೂತು ಹಾಕಿದ್ದರು. ಅಷ್ಟು ಮಾಡಿ ಅವರು ಸರಿಸುಮಾರು 2 ವಾರ ಕಾಲ ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಆಮೇಲೆ ಪಕ್ಕದ ಪಟ್ಟಣಕ್ಕೆ ಹೋಗಿ ಚಿನ್ನದ ನೆಕ್ಲೆಸ್ ಅನ್ನ ಮಾರಿ ದುಡ್ಡನ್ನ ಪಡೆದುಕೊಂಡಿದ್ದಾರೆ. ಇವರ ವಿರುದ್ಧ ಸಾಕ್ಷ್ಯಾಧಾರಗಳು ಗಟ್ಟಿಯಾಗಿದ್ದರಿಂದ ಇವರಿಬ್ಬರಿಗೂ ಮುಂದೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಹಾಕುತ್ತದೆ. ಆದ್ರೆ ಮೀನಾಕ್ಷಿ ಟೀಚರ್ ಕಳೆದುಕೊಂಡ ಅವಳ ಗಂಡ ರಾಮಲಿಂಗಂ ಅವಳ ಒಂದು ದುರ್ಮರಣವನ್ನ ಈಗಲೂ ಕೂಡ ಸಹಿಸಲು ಸಾಧ್ಯವಾಗಿಲ್ಲ. ಹೌದು ಸ್ನೇಹಿತರೆ, ಈ ಭೂಮಿಯ ಮೇಲೆ ಚಿನ್ನಕ್ಕಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಇಂತಹ ಪಾಪದ ಕೃತ್ಯಗಳು ದಿನನಿತ್ಯ ನಿರಂತರವಾಗಿ ನಡೆಯುತ್ತಾನೆ ಎನ್ನುವುದು ಮಾತ್ರ ಸತ್ಯ. ಆ ಮೀನಾಕ್ಷಿ ಟೀಚರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ನಮ್ಮ ತಂಡದ ಪರವಾಗಿ ಹಾರೈಸುತ್ತೇವೆ. ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.